ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿಗೆ ನ್ಯಾಕ್ ಆ್ಯಂಡ್ ಅಕ್ರಿಡಿಷನ್ ಕೌನ್ಸಿಲ್ ಗ್ರೇಡ್ನ ಮರು ಮಾನ್ಯತೆ ಪಡೆದಿದ್ದು, ಇದರ ಹಸ್ತಾಂತರ ಕಾರ್ಯಕ್ರಮ ಮಂಗಳೂರಿನ ಕಂಕನಾಡಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಸಭಾಂಗಣದಲ್ಲಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಫಾದರ್ ಮುಲ್ಲರ್ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ರಿಚರ್ಡ್ ಅಲೋಷಿಯಸ್ ಕುವೆಲ್ಲೋ, ಫಾದರ್ ಮುಲ್ಲರ್ ಆಸ್ಪತ್ರೆ ಆಡಳಿತ ಅಧಿಕಾರಿ ಡಾಕ್ಟರ್ ರುಡಾಲ್ಫ್ ರವಿಡೇಸಾ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಆಡಳಿತಾಧಿಕಾರಿ ಫಾದರ್ ಅಜಿತ್ ಮೆನೇಜಸ್, ಫಾದರ್ ಮುಲ್ಲರ್ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜಿನ ಸಹಾಯಕ ಅಧಿಕಾರಿ ಫಾದರ್ ನೆಲ್ಸನ್ ಪಾಯ್ಸ್, ಫಾದರ್ ಜೀವನ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಜಯಪ್ರಕಾಶ್ ಆಳ್ವಾ, ಡಾಕ್ಟರ್ ಸಂಜೀವ ರೈ, ಡಾಕ್ಟರ್ ಆಂಟೋನಿ, ಡಾಕ್ಟರ್ ಉದಯ್, ಡಾಕ್ಟರ್ ಕಿಶನ್, ಸಿಸ್ಟರ್ ಜಾನೆಟ್ ಮತ್ತಿತರರು ಉಪಸ್ಥಿತರಿದ್ದರು. It is a great joy, a moment to celebrate the beautiful video of the NAC PR team visit to Father Muller's to our medical college, and also the inspiring video, the speech made by our former president, late Abdul Kalam. We remember his visit to our institutions, also to inaugurate the Dr. Krishnamurti, who came and inspired, and that take-off meeting, and after that we were preparing for the NABS, and at the same time